ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆತಂಕವನ್ನ ಸೃಷ್ಟಿಸಿ ವಾಹನ ಸಂಚಾರಕ್ಕೆ ತಡೆಯೊಡ್ಡುತ್ತಿದ್ದ ಮಾನಸಿಕ ಅಸ್ವಸ್ಥನಾಗಿರುವ ವ್ಯಕ್ತಿಯೊಬ್ಬನನ್ನ ಊರವರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶುಕ್ರವಾರ ಬೆಳಗ್ಗಿನಿಂದ ಮಂಜೇಶ್ವರ ಒಳಪೇಟೆ, ಉದ್ಯಾವರ, ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಗಳ ಬದಿಗಳಲ್ಲಿರುವ ತ್ಯಾಜ್ಯಗಳನ್ನು ಹಾಗೂ ಕಲ್ಲುಗಳನ್ನು ಸಂಚರಿಸುತ್ತಿರುವ ವಾಹನಗಳಿಗೆ ಎಸೆದು ಈ ವ್ಯಕ್ತಿ ಭಯದ ವಾತಾವರಣವನ್ನು ಮೂಡಿಸಿದ್ದ. ಇದು ಮುಂದುವರಿದು ಮಂಜೇಶ್ವರ ರಾಗಂ ಜಂಕ್ಷನ್ಗೆ ತಲುಪಿದ ಸ್ವಸ್ಥ ಮಂಗಳೂರಿನಿಂದ ಕಾಸರಗೋಡು ಭಾಗಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನಿಗೆ ಬೆತ್ತದಿಂದ ಹೊಡೆದು ಪ್ರಯಾಣಿಕರಿಗೆ ತ್ಯಾಜ್ಯದ ತೊಟ್ಟಿಯನ್ನ ಬಿಸಾಡಿದ್ದಾನೆ. ಬಳಿಕ ಕಾರಿನಲ್ಲಿ ತೆರಳುತ್ತಿದ್ದ ದಂಪತಿಗೆ ಕಲ್ಲು ಬಿಸಾಡಿದ್ದಾನೆ. ಇದೇ ವೇಳೆ ಊರವರು ಆತನನ್ನ ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಲಯಾಳ ಭಾಷೆಯಲ್ಲಿ ಮಾತನಾಡುತ್ತಿರುವ ಈ ವ್ಯಕ್ತಿ ಮಾನಸಿಕ ಅಸ್ವಸ್ಥನಂತೆ ಕಂಡುಬಂದಿದ್ದಾನೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.